ರಾಜ್ಯ ಚುನಾವಣೆಯ ಹೊಸ್ತಿಲಲ್ಲಿ ಬಿರುಸಿನ ಚುನಾವಣಾ ಚಟುವಟಿಕೆಗಳು ರಾಜಕೀಯ ಒತ್ತಡದ ಮಧ್ಯೆ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಮತ್ತೆ ಜಾರಿ ನಿರ್ದೇಶನಾಲಯ ನೋಟಿಸ್ ಅನ್ನು ಕಳುಹಿಸಿದೆ. ಜಾರಿ ನಿರ್ದೇಶನಾಲಯ ತನಗೆ ಉದ್ದೇಶಪೂರ್ವಕವಾಗಿ ಹಿಂಸೆಯನ್ನ ನೀಡುತ್ತಾ ಇದೆ ಎಂದು ಶಿವಕುಮಾರ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಫೆಬ್ರವರಿ 22ರ ಒಳಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ಡಿಕೆ ಶಿವಕುಮಾರ್ಗೆ ಸೂಚನೆಯನ್ನ ನೀಡಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಡಿಕೆ ಶಿವಕುಮಾರ್, ತಮ್ಮ ಮಗಳ ಶಿಕ್ಷಣ ಸಂಸ್ಥೆಗೆ ನೋಟಿಸ್ ಬಂದಿದೆ. ಮಗಳ ಶಾಲೆಯ ಫೀಸು ಎಷ್ಟಿದೆ, ಪರೀಕ್ಷೆ ಫಲಿತಾಂಶ ವಿವರ ಕೇಳಿ ನೋಟಿಸ್ ಅನ್ನು ಕಳುಹಿಸಿದ್ದಾರೆ. ನಾನು ಏನು ಉತ್ತರ ಕೊಡಲಿ ಎಂದು ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ನೋಟಿಸ್ ವಿರೋಧ ಪಕ್ಷಗಳ ಕುತಂತ್ರವಾಗಿದೆ. ಕೆಲ ಸಮಯಗಳ ಹಿಂದೆಯಷ್ಟೇ ಇಡಿ ನೋಟಿಸ್ ಬಂದು ಉತ್ತರ ಕೊಟ್ಟು ಬಂದಿದ್ದೆ. ಈಗ ಮತ್ತೆ ಹೋಗಬೇಕು. ರಾಜಕೀಯ ಒತ್ತಡ ಮಧ್ಯೆ ನಾನು ಏನು ಮಾಡಲಿ ಹೇಳಿ. ನಾನು ಪ್ರಜಾಧ್ವನಿ ಯಾತ್ರೆ ಮಾಡ್ಲೋ ಇಲ್ಲ ಇಡಿಗೆ ಹೋಗ್ಲೋ ಎಂದು ಡಿಕೆ ಶಿವಕುಮಾರ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಬರ್ತಾ ಇದೆ. ನಿನ್ನೆ ನನ್ನ ಮಗಳಿಗೆ ಬಂದಿದೆ, ನಮ್ಮ ಕಾಲೇಜ್ಗೆ ಲೆಟರ್ ಬಂದಿದೆ. ಎಷ್ಟು ಫೀಸ್ ಕಟ್ಟಿದ್ದೀರಾ, ಎಕ್ಸಾಮ್ ಪಾಸ್ ಮಾಡಿದ್ದೀರಾ, ಎಷ್ಟು ಕಟ್ಟಿದ್ದೀರಾ ಅಂತ ಹೇಳಿ ಸಿಬಿಐನವರು ನೋಟಿಸ್ ಕೊಟ್ಟಿದ್ದಾರೆ. ನಾನೇನು ಹೇಳಿ ಅದಕ್ಕೆ ಕಟ್ಟಿರೋ ಒಂದು ಸ್ಕೂಲ್ ಫೀಸು, ಕಾಲೇಜ್ ಫೀಸ್ ಕಟ್ಟಿರೋದು ನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇನ್ನೇನೇನು ಕೇಳ್ತಾ ಇದ್ದಾರೆ ಅಂತ ನೀವೇ ಆಲೋಚನೆ ಮಾಡಿ. ಅವ್ರಿಗೆ ಬಿಟ್ಬಿಡಿ. ಇಡಿಗೆ ಹೋಗಿ ಉತ್ತರ ಕೊಟ್ಟು ಬಂದಿದ್ದೀನಿ, ನ್ಯಾಷನಲ್ ಗೆ ಕೊಟ್ಟಿದ್ದೀನಿ ಅಂತ. ತಿರ್ಗಾ ಎಲ್ಲ ಉತ್ತರ ಕೊಟ್ಟು ಬರೋದು, ತಿರ್ಗಾ ಇನ್ನೊಂದು ಕಳಿಸ್ಬೇಕು. 22ನೇ ತಾರೀಕು ಬಂದು ಹಾಜರಾಗಬೇಕು ಇಡಿಗೆ ಅಂತ ಹೇಳಿ. ಏನ್ ಮಾಡೋದು? ಪ್ರಜಾಧ್ವನಿ ಯಾತ್ರೆ ನಡೆಸಲು ಇಡಿಗೆ ಹೋಗ್ಲೋ ಯೋಚನೆ ಮಾಡ್ತಾರೆ.